ಮುಂಬೈನಿಂದ ಬಂದಿದ್ದಂತಹ ಈ ಒಂದು ಕುಟುಂಬವನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಸೊ ಆ ಪೈಕಿ 23 ವರ್ಷದ ಯುವತಿ ಈಗ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಈಗಾಗಲೇ ರಿಲೀಸ್ ಆಗಿರುವಂತಹ ಹೆಲ್ತ್ ಬುಲೆಟಿನ್ ಮೂಲಕ ಬಹಿರಂಗಗೊಂಡಿದೆ. ಮೇ 18ರಂದು ಮುಂಬೈನಿಂದ ಆಗಮಿಸಿದ್ರು. ಮುಂಬೈನ ದುಂಬಿವಿಲಿಯಿಂದ ಸರಿಸುಮಾರು 29 ಮಂದಿ ಆಗಮಿಸಿದ್ರು. ಎಲ್ಲರನ್ನೂ ಕೂಡ ಬೆಳ್ತಂಗಡಿ ತಾಲೂಕಿನ ಕ್ವಾರಂಟೈನ್ ಕೇಂದ್ರದಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಇದೀಗ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮಂಗಳೂರಿನ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯುವತಿ ಸೇರಿದಂತೆ 9 ಮಂದಿ ಮುಂಬೈನಿಂದ 4 ದಿನಗಳ ಹಿಂದೆ ಆಗಮಿಸಿದ್ರು. ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಮುಂಬೈ ನಂಟಿನಿಂದಾಗಿ ಸೋಂಕಿತರ ಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಟ್ಟು ಸೋಂಕಿತರ ಸಂಖ್ಯೆ 62ಕ್ಕೆ ಏರಿಕೆಯಾಗಿದೆ ಎನ್ನುವಂತಹ ವಿಚಾರವನ್ನ ನಾವು ಈಗ ಗಮನಿಸಬಹುದು. ಮೇ 18ರಂದು ದುಂಬಿವಿಲಿ ಠಾಣೆ ಮುಂಬೈನಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಆಗಮಿಸಿದಂತಹ ಸುಮಾರು 29 ವರ್ಷದ ಮಹಿಳೆಯ ಗಂಟಲು ದ್ರವ ಮಾದರಿ ಪರೀಕ್ಷಾ ವರದಿಯಲ್ಲಿ ಈಕೆಗೆ ಸೋಂಕು ಇರುವಂತಹ ವಿಚಾರ ದೃಢಪಟ್ಟಿದೆ. ಇವರನ್ನ ಬೆಳ್ತಂಗಡಿಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸ್ಥಾಪಿಸಲಾಗಿರುವಂತಹ ಕ್ವಾರಂಟೈನ್ ಕೇಂದ್ರದಲ್ಲಿ ಇರಿಸಲಾಗಿದೆ ಎನ್ನುವಂತಹ ವಿಚಾರವನ್ನ ಈಗ ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಜೊತೆಗೆ ಇವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡುವ ಬಗ್ಗೆ ಕೂಡ ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನ ಈಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಆರುಂಬೋಡಿಯ 29 ವರ್ಷದ ಮಹಿಳೆ ಸೋಂಕಿಗೆ ತುತ್ತಾಗಿದ್ದಾರೆ. ಯುವತಿ ಸೇರಿದಂತೆ 9 ಮಂದಿ ಮುಂಬೈನಿಂದ 4 ದಿನಗಳ ಹಿಂದೆ ಬಂದಿದ್ರು. ಎಲ್ಲರೂ ಕೂಡ 4 ದಿನಗಳಿಂದ ಕ್ವಾರಂಟೈನ್ ನಲ್ಲೇ ಇದ್ರು. ಅಲ್ಲೇ ಅವರಿಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಸೊ ಇದೀಗ ಪಾಸಿಟಿವ್ ಪತ್ತೆಯಾಗಿರುವಂತಹ ಮಹಿಳೆಯನ್ನ ಮಂಗಳೂರಿನ ವೆನ್ಲಾಕ್ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇದೆ. ಆಕೆಗೆ ಮುಂದಿನ ಚಿಕಿತ್ಸೆ ಕೊಡಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಈಗಾಗಲೇ ಆರಂಭಗೊಂಡಿದೆ. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 62ಕ್ಕೆ ಏರಿಕೆಯಾಗಿದೆ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ಇವತ್ತು ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಮೂಲಕ ಜಿಲ್ಲೆಯಲ್ಲಿ 62ಕ್ಕೆ ಏರಿಕೆಯಾಗಿದೆ ಒಟ್ಟು ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ನಿಟ್ಟಿನಲ್ಲಿ? ಹೌದು ಗೌತಮ್, ಅಂದ್ರೆ ಇವತ್ತು ಮತ್ತೊಂದು ಪ್ರಕರಣ ಇವತ್ತು ಬೆಳಕಿಗೆ ಬಂದಿರುತ್ತದೆ. ಅಂದ್ರೆ ಮೇ 18ರಂದು ಮುಂಬೈನಲ್ಲಿ ಒಂದು ಮಹಿಳೆ ಆಗಮಿಸಿದ್ರು. ಅಂದ್ರೆ ಕ್ವಾರಂಟೈನ್ ಹಾಗಾಗಿ ಇವರ ಕ್ವಾರಂಟೈನ್ ಮುಗಿದ ಅವರ ಬಂದಿರುವ ಹಾಗಾಗಿ ಕೋವಿಡ್ ಎಸ್ ಸರ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 62ಕ್ಕೆ ಏರಿಕೆಯಾಗಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ದಿನದಿಂದ ದಿನಕ್ಕೆ ಏರಿಕೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ನಿನ್ನೆ ದಿನ ಕೂಡ ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಅಂದ್ರೆ ದುಬೈನಿಂದ ಬಂದಿರುವಂತಹ, ಅಂದ್ರೆ 2ನೇ ವಿಮಾನದಲ್ಲಿ ಬಂದಿರುವಂತಹ ಪ್ರಯಾಣಿಕರಲ್ಲಿ ಸೋಂಕು ಪತ್ತೆಯಾಗಿತ್ತು. ಇದೀಗ ಮಹಾರಾಷ್ಟ್ರದಿಂದ ಬಂದವರಲ್ಲೂ ಕೂಡ ಸೋಂಕು ಪತ್ತೆಯಾಗ್ತಾ ಇದೆ. ಮುಖ್ಯವಾಗಿ ಮಹಾರಾಷ್ಟ್ರದಿಂದ ಆಗಮಿಸಿದ, ಅಂದ್ರೆ ಮುಂಬೈನಿಂದ ಮೇ 18ರಂದು ಆಗಮಿಸಿದ್ದಂತಹ ಬೆಳ್ತಂಗಡಿಯ ಆರಂಬೋಡಿಯ 29 ವರ್ಷದ ಮಹಿಳೆ ಈಗ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಲಭಿಸ್ತಾ ಇದೆ.
ಎಸ್, ಪಿಎಂ ಕೇರ್ ಫಂಡ್ ಬಗ್ಗೆ ಕಾಂಗ್ರೆಸ್ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಅವರು ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇರುವಂತದ್ದು ಆಧಾರ ರಹಿತವಾಗಿದೆ, ಇದು ಕಾಂಗ್ರೆಸ್ನ ಬೌದ್ಧಿಕ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ ಎನ್ನುವಂತಹ ಮಾತುಗಳನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಅವರು ಹೇಳಿದ್ದಾರೆ. ಕಾಂಗ್ರೆಸ್ನ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ, ಆಧಾರರಹಿತವಾದ ಹೇಳಿಕೆಯನ್ನ ಕೊಡೋದು ಕಾಂಗ್ರೆಸ್ಗೆ ಚಾಳಿಯಾಗಿದೆ. ಆಧಾರರಹಿತ ಸುದ್ದಿಯನ್ನ ಹಬ್ಬಿಸುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ಆಗ್ರಹವನ್ನ ಕೂಡ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಜೊತೆಗೆ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲು ಅವರು ಹೇಳಿರುವಂತದ್ದು. ಟ್ವೀಟ್ ಮೂಲಕ ಪಿಎಂ ಕೇರ್ ಫಂಡ್ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿತ್ತು ಕಾಂಗ್ರೆಸ್. ಮೋದಿ ವೈಯಕ್ತಿಕ ಉದ್ದೇಶದಿಂದ ಫಂಡ್ ಹಣವನ್ನ ಬಳಸ್ತಾ ಇರುವಂತಹ ಬಗ್ಗೆ ಆರೋಪಗಳನ್ನ ಈ ಒಂದು ಟ್ವೀಟ್ ನಲ್ಲಿ ಮಾಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾಡಿದ್ದಂತಹ ಟ್ವೀಟ್ಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಎಫ್ಐಆರ್ ಅನ್ನ ಹಿಂದಕ್ಕೆ ಪಡೆಯಬಾರದು ಎನ್ನುವಂತಹ ಒಂದು ಆಗ್ರಹವನ್ನ ಕೂಡ ಇದೇ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲು ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಇಡೀ ಜಗತ್ತು ಭಾರತವನ್ನು ಒಪ್ಪಿಕೊಂಡಿದೆ. ಜಗತ್ತೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತೀರ್ಮಾನವನ್ನ ಒಪ್ಪಿ WHO ಕಾರ್ಯಕಾರಿಣಿ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನೇ ಭಾರತಕ್ಕೆ ಒಪ್ಪಿಸಿದೆ. ಜಗತ್ತು ಈ ರೀತಿಯಾಗಿ ಭಾರತವನ್ನ ಕಾಣ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನೀಚ ರಾಜಕೀಯ ಅದು ಖಂಡನೀಯ. ಮಾನ್ಯ ಪ್ರಧಾನಮಂತ್ರಿಗಳ ಪಿಎಂ ಕೇರ್ ಫಂಡ್ ಬಗ್ಗೆ ಕಾಂಗ್ರೆಸ್ ಅಧಿಕೃತ ಖಾತೆಯಲ್ಲಿ ಮಾಡಿರುವ ಟ್ವೀಟ್ ಆಧಾರ ರಹಿತವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಬೌದ್ಧಿಕ ದಿವಾಳಿತನಕ್ಕೆ ಇದು ಸಾಕ್ಷಿಯಾಗಿದೆ. ಯಾವುದೇ ಆಧಾರವಿಲ್ಲದೆ ಮಾನ್ಯ ಪ್ರಧಾನಮಂತ್ರಿಗಳು ಪಿಎಂ ಕೇರ್ ಫಂಡ್ ಅನ್ನು ವೈಯಕ್ತಿಕ ಉದ್ದೇಶಕ್ಕೆ ಬಳಸಿದ್ದಾರೆ ಎಂದು ಟ್ವೀಟ್ ಮಾಡುವ ಮುಖಾಂತರ ದೇಶದ ಜನರಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಅಪನಂಬಿಕೆ ಉಂಟು ಮಾಡುವ ಹಾಗೂ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿರುವುದು ಅತ್ಯಂತ ಖಂಡನೀಯ. ಕನ್ನಡದ ಗಾದೆ ಇದ್ದ ಹಾಗೆ ಕಾಮಾಲೆ ಕಣ್ಣಿಗೆ ನೋಡಿದ್ದೆಲ್ಲ ಹಳದಿ ಎಂಬಂತೆ ಕಾಂಗ್ರೆಸ್ ಪಕ್ಷವು ಎಲ್ಲ ಸಂದರ್ಭದಲ್ಲೂ ಕೇವಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತದೆ. ಯಾವುದೇ ಆಧಾರವಿಲ್ಲದೆ ಪುಂಖಾನುಪುಂಖವಾಗಿ ಮಾತನಾಡುವುದೇ ಚಾಳಿಯಾಗಿದೆ. ಕಾಂಗ್ರೆಸ್ಗೆ ಈ ದೇಶದ ಜನರ ಬಗ್ಗೆ ಕಾಳಜಿ ಇದ್ದರೆ, ಈ ರಾಷ್ಟ್ರದ ಬಗ್ಗೆ ಕಾಳಜಿ ಇದ್ದರೆ ಕೋವಿಡ್ನಂತಹ ಸಂದರ್ಭದಲ್ಲಿ ಒಂದಾಗಿ ಹೋರಾಟವನ್ನು ಮಾಡಬೇಕಿತ್ತು ಕೋವಿಡ್ನ ವಿರುದ್ಧ. ಇವತ್ತು ವಲಸೆಗಾರರನ್ನ ವಲಸೆ ಕಾರ್ಮಿಕರನ್ನ ಎತ್ತಿ ಕಟ್ಟುವಂಥ ಕೆಲಸ, ಈ ಸಂದರ್ಭದಲ್ಲಿ ಜನರನ್ನ ಬೀದಿಗಿಳಿಯುವಂಥ ಕೆಲಸ, ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ತಪ್ಪು ದಾರಿಯನ್ನು ಹುಡುಕಿ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದು ನೀಚ ರಾಜಕಾರಣ. ಇವತ್ತು ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಟ್ವೀಟ್ನ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ಮೇಲೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಇವತ್ತು ಯಾವುದೇ ಕಾರಣಕ್ಕೆ ಇವತ್ತು ರಾಜ್ಯದ ನಾಯಕರುಗಳು, ಕಾಂಗ್ರೆಸ್ನ ನಾಯಕರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಆ ಕೇಸನ್ನು ಹಿಂದಕ್ಕೆ ಪಡಿಬೇಕು, ಅಲ್ಲಿಯ ಠಾಣಾಧಿಕಾರಿ ಮೇಲೆ ಕೇಸು ದಾಖಲು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಆ ಠಾಣಾಧಿಕಾರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕೇಸು ದಾಖಲು ಮಾಡಿರ್ತಕ್ಕಂಥ ಪ್ರವೀಣ್ ಕುಮಾರ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಒತ್ತಾಯ ಮಾಡ್ತೇನೆ, ಯಾವುದೇ ಕಾರಣಕ್ಕೆ ಈ ಕೇಸನ್ನು ಹಿಂದಕ್ಕೆ ಪಡಿಬಾರ್ದು ಮತ್ತು ಈ ಕೇಸಿನ ಮುಖಾಂತರ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಮಾನ್ಯ ಪ್ರಧಾನಮಂತ್ರಿಗಳ ವಿರುದ್ಧ ಈ ರೀತಿಯ ಆಧಾರರಹಿತ ಸುದ್ದಿಯನ್ನು ಹಬ್ಬಿಸುವವರ ವಿರುದ್ಧ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಾನು ಒತ್ತಾಯ ಮಾಡ್ತೇನೆ. ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಷ್ಟ್ರದ, ಈ ರಾಜ್ಯದ ಜನತೆಯ ಬಗ್ಗೆ ಕಾಳಜಿ ಇದ್ದರೆ, ಅಕ್ಕಿ ಆಹಾರ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ, ವಲಸೆ ಕಾರ್ಮಿಕರು ತೆರಳುವಂಥ ಸಂದರ್ಭದಲ್ಲಿ ಔದಾರ್ಯವಾಗಿ ಸಹಕಾರಗಳನ್ನು ಕೊಡಬೇಕು. ಅದು ಬಿಟ್ಟು ರಾಜಕಾರಣವನ್ನು ಮಾಡುವಂಥದ್ದನ್ನು ಮಾಡಿದ್ದಾರೆ. ಹಾಗಾಗಿ ಸೋನಿಯಾ ಗಾಂಧಿ ಅವರೇ, ನೀವು ಕಳೆದ 7 ದಶಕದಲ್ಲಿ ಗಾಂಧಿ ಕುಟುಂಬದ ಕೇರ್ ಬಿಟ್ಟು ದೇಶದ ಕೇರ್ ಮಾಡಿದ್ದೀರಾ. ಪ್ರಧಾನಿ ಹುದ್ದೆಗೆ ಅವಮಾನ ಮಾಡಿದ ನಿಮ್ಮನ್ನು ಜನತೆ ಎಂದಿಗೂ ಕ್ಷಮಿಸುವುದಿಲ್ಲ ಅನ್ನುವಂಥದ್ದು ತಿಳಿದಿರಲಿ. ರಾಜ್ಯದ ಡಿ ಕೆ ಶಿ ಅವರಿಗೂ, ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ನಾನು ಒತ್ತಾಯ ಮಾಡ್ತೇನೆ, ನಮ್ಮ ಈ ರೀತಿಯ ರಾಜಕಾರಣವನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ, ಈ ರೀತಿಯ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ಒಂದಾಗಿ ಕೋವಿಡ್ನ ವಿರುದ್ಧ ಹೋರಾಟ ಮಾಡೋದಕ್ಕೆ ಕೈ ಜೋಡಿಸಿ ಅನ್ನತಕ್ಕಂಥದ್ದನ್ನು ಹೇಳ್ತೇನೆ. ಕೋವಿಡ್
ಅವರು ತಿರುಗೇಟು ಕೊಟ್ಟಿದ್ದಾರೆ, ಲೇವಡಿಯನ್ನ ಮಾಡಿದ್ದಾರೆ. FIR ಅನ್ನ ಹಿಂದಕ್ಕೆ ಪಡೆಯಬಾರದು ಎನ್ನುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ರಮನಾಥ್ ರೈ ಅವರು ಮಾತನಾಡಿರುವಂತದ್ದು. ನಳಿನ್ ಕುಮಾರ್ ಅವರಿಗೆ ತಿಳುವಳಿಕೆ ಕಡಿಮೆ ಇದೆ. ನಳಿನ್ ಮಾತನಾಡಿದ್ದರ ಬಗ್ಗೆ 1000 FIR ಅನ್ನ ಮಾಡಬಹುದು. ತಿಳುವಳಿಕೆ ಇಲ್ಲದೆ ನಳಿನ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ನಳಿನ್ ಅವರ ತಿಳುವಳಿಕೆಯ ಮಟ್ಟ ಅಷ್ಟೇ ಇರೋದು, ಜಾಸ್ತಿ ಇಲ್ಲ ಎನ್ನುವಂತಹ ಮಾತುಗಳನ್ನ ಮಾಜಿ ಸಚಿವ ರಮನಾಥ್ ರೈ ಅವರು ಹೇಳಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ನಳಿನ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ನಳಿನ್ ಕುಮಾರ್ ಅವರಿಗೆ ತಿಳುವಳಿಕೆ ಕಡಿಮೆ ಇದೆ. ಇನ್ನು ನಳಿನ್ ಕುಮಾರ್ ಅವರು ಮಾತನಾಡಿರೋದನ್ನ ಗಮನಿಸಿದ್ರೆ ಅವರ ಮೇಲೆ 1000 FIR ಅನ್ನ ಮಾಡಬಹುದು. ತಿಳುವಳಿಕೆ ಇಲ್ಲದೆ ನಳಿನ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಲೇವಡಿಯನ್ನ ಈ ಸಂದರ್ಭದಲ್ಲಿ ಮಾಡಿದ್ರು. ಸರ್ಕಾರದ ಬಗ್ಗೆ ಮಾತಾಡಬೇಕಾದ್ರೆ ಬಹಳಷ್ಟು ಇದೆ. ನಾನು ಒಂದೇ ಒಂದು ಪ್ರಶ್ನೆ, 15 ಲಕ್ಷ ಜನರಿಗೆ ಸಿಗಬೇಕು ಅಂತ ಹೇಳುವಂಥದ್ದಲ್ಲ. ಮೋದಿಯವರ ಅಧಿಕಾರ ಬರುವ ಹೇಳ್ತಾರೆ ನಾವು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಕಪ್ಪು ಹಣ ಇದೆ ಅದನ್ನು ತರ್ತೇವೆ ಅಂತ. 15 ಲಕ್ಷ ಪ್ರತಿಯೊಬ್ಬರ ಕುಟುಂಬಕ್ಕೆ ಬರಬೇಕು ಅಂತ ಹೇಳುವಂತ ಮಾತನ್ನು ನಾನು ಮಾತಾಡೋದು. ಅದು ಜುಮ್ಲಾ ಅಂತ ಹೇಳಿ ಜುಮ್ಲಾ ಇರಲಿ, ಆದ್ರೆ 100 ದಿವಸದಲ್ಲಿ ನಾವು ತರ್ತೇವೆ ಅಂತ ಹೇಳ್ತಕ್ಕಂಥದ್ದನ್ನ ನೀವೇ ಪತ್ರಿಕೆಯವರು ಕೇಳಿದಿರಲ್ಲ. ಇವತ್ತು 6ನೇ ವರ್ಷದಲ್ಲಿ ಕಪ್ಪು ಹಣ ತರಲಿಕ್ಕೆ ಆಯ್ತು. ಬೇರೆಲ್ಲ ಬಿಡಿ, ಡಾಲರ್ನ ವಿರುದ್ಧ ರೂಪಾಯಿಯ ಬಲವರ್ಧನೆ ಮಾಡ್ತಕ್ಕಂಥದ್ದು, ಡೀಸೆಲ್ ಪೆಟ್ರೋಲ್ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವ ಮಟ್ಟಕ್ಕೆ ಬಂದಿದೆ? 15 ರೂಪಾಯಿಗೆ ಒಂದು ಡೀಸೆಲ್ ಕೊಡ್ಬೋದು. ಅದನ್ನು ನಾವು ಮಾತಾಡುದಿಲ್ಲ. ಅದೇ ಈ ಸಮಾಜದಲ್ಲಿ ಅದರಲ್ಲಿ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದವರು. ಅದಕ್ಕೆ ಹಾಗೆ ಅಂತ ಹೇಳಿದ್ರೆ ನಳಿನ್ ಕುಮಾರ್ ಕಟೀಲ್ಗೆ 1000 FIR ಮಾಡಬಹುದು, ಒಂದಲ್ಲ 1000 FIR. ಅಷ್ಟು ಮಾತಾಡಿದ್ದಾರೆ. ಪಾಪ ಅವರು ತಿಳುವಳಿಕೆ ಇಲ್ಲದೆ ಮಾತಾಡೋದು. ಅವರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಅವರಿಗೆ ಮಟ್ಟ ಅಷ್ಟೇ ಇರುವುದು, ಅದಕ್ಕಿಂತ ಜಾಸ್ತಿ ಇಲ್ಲ ಅವರದ್ದು. ದೇಶದ ಸರ್ಕಾರದ ಬಗ್ಗೆ ಮಾತಾಡಬೇಕಾದ್ರೆ ಬಹಳಷ್ಟು ಇದೆ. ಗ್ರಾಮ ಪಂಚಾಯತ್ ಆಡಳಿತಕ್ಕೆ ನಾಮಕರಣ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ರಮನಾಥ್ ರೈ ಅವರು ಮಾತನಾಡಿದ್ದಾರೆ. ಸದಸ್ಯರ ಅವಧಿ ಮುಗಿದ ಮೇಲೆ ಚುನಾವಣೆಯನ್ನ ನಡೆಸಬೇಕು, ಆದರೆ ಕೊರೋನಾ ಲಾಕ್ಡೌನ್ ಕಾರಣದಿಂದಾಗಿ ಚುನಾವಣೆಯನ್ನ ನಡೆಸೋದಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಅವಧಿ ಮುಗಿದ ಬಳಿಕ ನಾಮಕರಣ ಹೇಗೆ ಸಾಧ್ಯ ಎನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ನಡೆ ಏನಿದೆ ಅದನ್ನ ಕಾಂಗ್ರೆಸ್ ಖಂಡಿಸುತ್ತೆ. ಇನ್ನು ವಿಧಾನಸಭೆ ಅವಧಿ ಮುಗಿದಾಗಲೂ ಕೂಡ ನಾಮಕರಣ ಮಾಡ್ತಾರಾ ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರ ಜೊತೆಗೆ ಇವರು ಇದೇ ರೀತಿ ಮಾಡೋದನ್ನ ನೋಡಿದ್ರೆ ವಿಧಾನಸಭೆಗೂ ಮುಂದೆ ನಾಮಕರಣ ಮಾಡಬಹುದು ಎಂಬ ಭಯ ಇದೆ ಎನ್ನುವಂತಹ ಮಾತುಗಳನ್ನ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ರಮನಾಥ್ ರೈ ಅವರು ಹೇಳಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅವಧಿ ಮುಗಿದ ತಕ್ಷಣ ಚುನಾವಣೆ ಮಾಡಬೇಕು ಅಂತೇಳಿ ಕಾನೂನು ಇದೆ. ಆದರೆ ಕೊರೋನಾ ಸೋಂಕಿದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಮುಂದುವರಿಸ್ತಕ್ಕಂಥದ್ದು ಅನಿವಾರ್ಯ. ಹೌದು, ಅದಕ್ಕೆ ನಮ್ಮದು ತಕರಾರಿಲ್ಲ. ಇಲ್ಲಿವರೆಗೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಅವಧಿ ಪೂರ್ಣ ಆಗಿ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ಇದ್ದ
ಆಡಳಿತ ವ್ಯವಸ್ಥೆಯನ್ನು ಮುಂದುವರಿಸ್ತಕ್ಕಂಥ ಅಥವಾ ಆಡಳಿತಾಧಿಕಾರಿ ನೇಮಕ ಮಾಡ್ತಕ್ಕಂಥ ಒಂದು ವಾಡಿಕೆ ಇದು ದೇಶದಲ್ಲಿ ಅನೇಕ ಸಂದರ್ಭದಲ್ಲಿ ಆಗಿದೆ. ಇವತ್ತು ನಿಗದಿತ ಸಮಯಕ್ಕೆ ಸರಿಯಾಗಿ ಚುನಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ತಿಳ್ಕೊಂಡಿದ್ದು ಆಡಳಿತಾಧಿಕಾರಿ ಮಾಡಬಹುದು ಅಥವಾ ಇದ್ದ ಪಂಚಾಯತ್ ವ್ಯವಸ್ಥೆಯನ್ನು ಮುಂದುವರಿಸುವಂಥದ್ದು ಆ ಅವಧಿಗೆ. ಯಾಕಂತಂದರೆ ನಮ್ಮ ರಾಜ್ಯದ ಪಂಚಾಯತ್ ಅಥವಾ ದೇಶದಲ್ಲಿ ಪಂಚಾಯತ್ ಚುನಾವಣೆ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಪಕ್ಷದ ಆಧಾರಿತವಾಗಿ ನಡೆದ ಚುನಾವಣೆ ಅಲ್ಲ, ಪಕ್ಷ ಚಿಹ್ನೆಯಲ್ಲಿ ಚುನಾವಣೆ ನಡೆದಿಲ್ಲ. ಆದ್ದರಿಂದಾಗಿ ಇದು ರಾಜ್ಯಕ್ಕೆ ರಹಿತವಾಗಿ ಇರ್ತಕ್ಕಂಥ ಒಂದು ಪಂಚಾಯತ್ನ ಆಡಳಿತ ವ್ಯವಸ್ಥೆ. ಪಕ್ಷದವರು ಚುನಾವಣೆ ನಿಲ್ತಾರೆ, ಆದರೆ ಅದು ನೇರವಾಗಿ ಅವರು ಚಿಹ್ನೆ ಮೇಲೆ ಸ್ಪರ್ಧೆ ಮಾಡೋದಿಲ್ಲ. ಅದರಿಂದಾಗಿ ಅದು ಸ್ವತಂತ್ರವಾಗಿ ಇರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವಧಿ ಮುಗಿದ ನಂತರ ನಾಮಕರಣ ಮಾಡತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಒಂದು ಕ್ರಮವನ್ನು ಯಾರು ಕೂಡ ಮಾಡಿಲ್ಲ ಇಲ್ಲಿವರೆಗೆ ಭಾರತದ ಇತಿಹಾಸದಲ್ಲಿ. ಅದರಿಂದಾಗಿ ಕಾಂಗ್ರೆಸ್ ಪಕ್ಷ ಅದನ್ನು ವಿರೋಧ ಮಾಡಿದೆ ರಾಜ್ಯದಲ್ಲಿ ಕೂಡ. ಇವತ್ತು ಜಿಲ್ಲಾ ಕಾಂಗ್ರೆಸ್ ನಾವು ಖಂಡಾತುಂಡವಾಗಿ ಇದನ್ನು ವಿರೋಧಿಸ್ತೇವೆ. ಗ್ರಾಮೀಣ ಉಡುಪಿ ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಅಟ್ಟಹಾಸ ಮುಂದುವರಿತಾ ಇದ್ದ ಹಾಗೆಯೇ ಇದೀಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ರಸ್ತೆಯ ಜನರು ಆತಂಕಕ್ಕೆ ತುತ್ತಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮೂಕಾಂಬಿಕಾ ದೇವಸ್ಥಾನದ ಸುತ್ತ ಕ್ವಾರಂಟೈನ್ ಸೆಂಟರ್ಗಳಿದೆ, ಲಾಡ್ಜ್, ಹಾಸ್ಟೆಲ್ಗಳಲ್ಲಿ ಮಹಾರಾಷ್ಟ್ರದಿಂದ ಬಂದಿರುವಂತಹ ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಇದೀಗ ಕೊಲ್ಲೂರು ಮೂಕಾಂಬಿಕಾ ದೇಗುಲ ರಸ್ತೆಗೆ ಕೆಮಿಕಲ್ ಅನ್ನು ಸಿಂಪಡಣೆ ಮಾಡಲಾಗ್ತಾ ಇದೆ. ಕೊಲ್ಲೂರು ದೇಗುಲದ ಹೊರ ಆವರಣ ಗೋಡೆಗೂ ಕೂಡ ಸ್ಯಾನಿಟೈಸೇಷನ್ ಅನ್ನ ಈಗ ಮಾಡಲಾಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಅವುಗಳನ್ನ ಸೋಂಕುನಾಶಕ ಸಿಂಪಡಿಸಿ ಸ್ಯಾನಿಟೈಸ್ ಮಾಡುವಂತಹ ಪ್ರಕ್ರಿಯೆಗಳು ಇದೀಗ ನಡೀತಾ ಇರುವಂತದ್ದು. ಕ್ವಾರಂಟೈನ್ ಕೇಂದ್ರದ ಗೋಡೆ, ಕಿಟಕಿ ಸುತ್ತಲ ರಸ್ತೆಗೂ ಕೂಡ ದ್ರಾವಣವನ್ನ ಸಿಂಪಡಣೆ ಮಾಡಲಾಗಿದೆ. ಅಂದ್ರೆ ನಾವು ಗಮನಿಸಿದ್ರೆ ಕೊಲ್ಲೂರು ದೇಗುಲದ ಸುತ್ತಮುತ್ತ 962 ಜನರನ್ನ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ. ನಾವು ನೋಡಬಹುದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಲಾಡ್ಜ್ಗಳು, ವಸತಿ ಗೃಹಗಳು ಎಲ್ಲವೂ ಕೂಡ ಇರುವಂತದ್ದು. ಸೊ ಅದೆಲ್ಲವನ್ನು ಕೂಡ ಈಗ ಜಿಲ್ಲಾಡಳಿತ ಕ್ವಾರಂಟೈನ್ ಸೆಂಟರ್ಗಳಾಗಿ ಬದಲಿಸಿದ್ದು, ಅಲ್ಲಿ ಮುಂಬೈನಿಂದ ಬಂದಿರುವಂತಹವರು ಮತ್ತೆ ವಿದೇಶದಿಂದ ಬಂದವರಿಗೂ ಕೂಡ ಅಲ್ಲಿ ಅವಕಾಶಗಳಿದೆ. ಸೊ ಇದೀಗ ಸದ್ಯಕ್ಕೆ ಮುಂಬೈನಿಂದ ಬಂದು ಕ್ವಾರಂಟೈನ್ಗೆ ಒಳಪಟ್ಟ ಮಂದಿ ಅಲ್ಲಿ ಆಶ್ರಯವನ್ನ ಪಡೆದಿದ್ರು. ಸೊ ಇದೀಗ ಏನು ಪಾಸಿಟಿವ್ ಪ್ರಕರಣಗಳು ಕಂಡು ಬರ್ತಾ ಇದೆ. ಇಲ್ಲಿ ನಾನಾ ಕಡೆಗಳಲ್ಲಿ ಕ್ವಾರಂಟೈನ್ ನಲ್ಲಿ ಇರುವಂತವರು ಸೋಂಕಿಗೆ ತುತ್ತಾಗ್ತಾ ಇರುವಂತದ್ದು. ಹೀಗಾಗಿ ಸ್ವಲ್ಪ ಭಯಪಡ್ತಾ ಇದ್ದಾರೆ. ಇನ್ನು ಜನರ ಆತಂಕವನ್ನ ನಿವಾರಿಸುವಂತಹ ನಿಟ್ಟಿನಲ್ಲಿ ಜೊತೆಗೆ ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕೆಯ ನಿಟ್ಟಿನಲ್ಲಿ ಸೋಂಕುನಾಶಕವನ್ನ ಸಿಂಪಡಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಈಗ ಕೊಲ್ಲೂರು ದೇಗುಲದ ಸುತ್ತಮುತ್ತ ಕೂಡ ಸ್ಯಾನಿಟೈಸೇಷನ್ ನ ಪ್ರಕ್ರಿಯೆಗಳು ಈಗಾಗಲೇ ನಡೆದಿದೆ. ಸೊ ಉಡುಪಿ ಜಿಲ್ಲೆಯಲ್ಲಿ ಇವರೆಗೆ 48 ಮಂದಿಗೆ ಕೋವಿಡ್-19 ಸೋಂಕು ತಗುಲಿದೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬಹುದು. ಹೊರ ರಾಜ್ಯಗಳು, ಹೊರ ದೇಶಗಳಿಂದ ಬಂದಿರುವಂತಹವರಿಂದಾಗಿ ಸೋಂಕಿನ ಸಂಖ್ಯೆ ಎಲ್ಲಾ
ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಳವಾಗ್ತಾ ಇದೆ. ಸೊ ಇದಕ್ಕೆ ಕರಾವಳಿ ಜಿಲ್ಲೆಗಳು ಕೂಡ ಹೊರತಾಗಿಲ್ಲ. ಪ್ರತಿದಿನ ಹೊಸ ಹೊಸ ಸೋಂಕಿನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇನ್ನು ಜಾರ್ಖಂಡ್ ಮೂಲದ ವ್ಯಕ್ತಿಯೊಬ್ಬರು ಸ್ಕೂಟರ್ ಸಹಿತವಾಗಿ ಮೋರಿಗೆ ಬಿದ್ದು ಮೃತಪಟ್ಟಿರುವಂತಹ ಘಟನೆ ಹೆಜಮಾಡಿಯಲ್ಲಿ ನಡೆದಿದೆ. ಉಡುಪಿ ಜಿಲ್ಲೆಯ ಹೆಜಮಾಡಿಯ SS ರೋಡ್ ಸಮೀಪದ ಬಾಡಿಗೆ ಕೋಣೆಯಲ್ಲಿ ವಾಸವಿದ್ದಂತಹ ಜಾರ್ಖಂಡ್ ಮೂಲದ ವ್ಯಕ್ತಿಯೊಬ್ಬರು ಸ್ಕೂಟರ್ ಸಹಿತವಾಗಿ ರಾತ್ರಿ ಮೋರಿಗೆ ಬಿದ್ದು ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಗಳು ಈಗ ತಿಳಿದು ಬರ್ತಾ ಇದೆ. ಮೃತರು ಅನ್ಸಾರಿ 30 ವರ್ಷ ಪ್ರಾಯದ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಇವರು ಪತ್ನಿ ಮತ್ತು 4 ಮಕ್ಕಳ ಸಹಿತ ತಮ್ಮನೊಂದಿಗೆ ಹೆಜಮಾಡಿ SS ರೋಡ್ನ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ನಿನ್ನೆ ರಾತ್ರಿ ಸುಮಾರಿಗೆ ಸಣ್ಣ ಕೆಲಸವಿದೆ ಅಂತ ಹೇಳಿ ಸ್ಕೂಟರ್ ಏರಿ ಹೋದಾತ ನಾಪತ್ತೆಯಾಗಿದ್ರು. ಮೊಬೈಲ್ ಕೂಡ ರೆಸ್ಪಾನ್ಸ್ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಹುಡುಕಾಟ ಮಾಡಿದಾಗ ಹೆಜಮಾಡಿ ಗುಂಡಿ ರಸ್ತೆಯಿಂದ NS ರಸ್ತೆಗೆ ಸಂಪರ್ಕ ಹೊಂದಿದಂತಹ ಮಣ್ಣ ರಸ್ತೆಯಾಗಿ ಹುಡುಕಾಡಿದಾಗ ರಸ್ತೆ ಪಕ್ಕದ ಮೋರಿಯಲ್ಲಿ ಸ್ಕೂಟರ್ ಸಹಿತ ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಕೂಡಲೇ ಸ್ಥಳೀಯರು ಆಸ್ಪತ್ರೆಗೆ ಕರೆದುಕೊಂಡು ಹೋದರಾದರೂ ಕೂಡ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ಅವರನ್ನು ಕರೆದೊಯ್ಯುವಂತಹ ವೇಳೆ ಆತ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭಿಸಿದೆ. ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದಂತಹ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ದುರಂತ ನಡೆದು ಇಂದಿಗೆ ಬರೋಬ್ಬರಿ 10 ವರ್ಷಗಳಾಗಿದೆ. ಈ ಹಿನ್ನೆಲೆಯಲ್ಲಿ ಅಂದಿನ ದುರಂತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತಹ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ನಡೆದಿದೆ. ಮಂಗಳೂರಿನ ಕೂಳೂರು ತಣ್ಣೀರುಬಾವಿ ರಸ್ತೆಯಲ್ಲಿ ಏನು ಆ ಒಂದು ಸಂದರ್ಭದಲ್ಲಿ ಮೃತಪಟ್ಟವರಿಗೆ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಅಲ್ಲಿ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತಹ ಕಾರ್ಯಕ್ರಮ ನಡೆಯಿತು. 2010 ಮೇ 22ರಂದು ನಡೆದಿದ್ದಂತಹ ದುರ್ಘಟನೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತ್ತು. ಮುಂಜಾನೆ ಸುಮಾರು 6 ಗಂಟೆ 20 ನಿಮಿಷಕ್ಕೆ ದುಬೈನಿಂದ ಬಜ್ಪೆ ಕಿಂಜಾರಿಗೆ ಬಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿದ್ದಂತಹ 8 ಸಿಬ್ಬಂದಿಗಳ ಸಹಿತ 166 ಮಂದಿಯ ಪೈಕಿ 158 ಮಂದಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ರು. ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ರನ್ವೇಯಿಂದ ಜಾರಿದ ವಿಮಾನ ಪ್ರಪಾತಕ್ಕೆ ಉರುಳಿ ಸ್ಫೋಟಗೊಂಡಿತ್ತು. ಆ ಪೈಕಿ ಜೀವದ ಹಂಗನ್ನು ತೊರೆದು ನೆಲಕ್ಕೆ ಜಿಗಿದ 8 ಮಂದಿ ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ರು. ಜಾಗತಿಕ ಮಟ್ಟದಲ್ಲಿ ಭಾರಿ ಸುದ್ದಿಯಾಗಿದ್ದಂತಹ ಈ ಒಂದು ದುರಂತ ಏನಿದೆ, ಇದರಲ್ಲಿ ಮಡಿದಂತಹ ಕುಟುಂಬಕ್ಕೆ ವಿಶ್ವಾದ್ಯಂತ ಶೋಕ ವ್ಯಕ್ತವಾಗಿತ್ತು. ಸೊ ಅಂತಹ ಒಂದು ಭೀಕರ ದುರಂತ ಸಂಭವಿಸಿ ಇಂದಿಗೆ ಬರೋಬ್ಬರಿ 10 ವರ್ಷಗಳು ಕಳೆದು ಹೋಗಿದೆ. ಅವರ ಒಂದು ನೆನಪಿನಲ್ಲಿ ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸುವಂತಹ ಕಾರ್ಯಕ್ರಮ ಮಂಗಳೂರಿನ ತಣ್ಣೀರುಬಾವಿ ಸ್ಮಾರಕ ಏನಿದೆ ಅಲ್ಲಿ ಇವತ್ತು ನಡೆದಿದೆ.
ಇನ್ನು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್, ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಸಂಸದ ನಳಿನ್ ಕುಮಾರ್ ಕಟೀಲು, ಗೃಹ ರಕ್ಷಕ ದಳದ ಕಮಾಂಡೆಂಟ್ ಮುರಳಿ ಮೋಹನ್ ಚೂಂತಾರು, ಜೊತೆಗೆ ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲರೂ ಕೂಡ ಪುಷ್ಪ ನಮನವನ್ನ ಸಲ್ಲಿಸಿ ಕ್ಯಾಂಡಲ್ ಅನ್ನ ಬೆಳಗಿ ಮೃತರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿದರು. ಇದಿಷ್ಟು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿಗಳ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹ ಪವರ್ ಸ್ಟಾರ್